ಚಾರಿಟೇಬಲ್ ಟ್ರಸ್ಟ್ ವತಿರ್ದು ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಹರೇಕಳ ಹಾಜಬ್ಬರೇನು ಮಾನಾದಿಗೆ ಮಲ್ಪನಲೇಸ್ ನ್ಯೂ ಪಡ್ಪು ಶಾಲೆಡು ಬುಧವಾರ ನಡೆತನು. ನೆರಳು ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಲು ಟ್ರಸ್ಟಿಲು ಬೊಕ್ಕ ಬಾಕಿ ಪ್ರಮುಖರನ್ನ ಸೇರಿಗೆಡು ಹರೇಕಳ ಹಾಜಬ್ಬರಿಗೂ ಮಾನಾದಿಗೆ ಮಲ್ತೇರು. ಈ ಪಾತೆರ್ನ ಟ್ರಸ್ಟಿ ಸತೀಶ್ ಕುಂಪಲ ಆರ್ಥಿಕವಾದ ಗಟ್ಟಿ ಇತ್ತಿನಕ್ಲೆಗ್ ಪ್ರಶಸ್ತಿ ಕೊರ್ಪನ ಕಾಲ ಇತ್ತೆ ಪೋತುಂಡು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ನಮ್ಮ ಊರುದ ಹಾಜಬ್ಬರನ್ನು ಗುರುತಿಸಾದ ಪದ್ಮಶ್ರೀ ಪ್ರಶಸ್ತಿನ ಕೊರಿಯರೆ ದುಂಬಾಯಿ ನಾವು ನಂಕು ಮಾತಿರೆಗ್ಲ ಪೆರ್ಮೆದ ವಿಷಯ ಪಂಡ ತೆರಿಪಾಯರು. ನೆರಳು ಚಾರಿಟೇಬಲ್ ಟ್ರಸ್ಟ್ ಇದರ ಮುಖಾಂತರ ಇವತ್ತು ನಮ್ಮ ಈ ಉಳ್ಳಾಲ ಭಾಗದಲ್ಲಿ ಈ ಹಿಂದೆ ನಾವು ಒಂದು ಮನೆಯ ನಿರ್ಮಾಣದ ಮುಖಾಂತರ ಸಾರ್ವಜನಿಕ ಸೇವೆಯನ್ನು ಈ ಉಳ್ಳಾಲ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಒಂದು ವಿನೂತನ ಕಾರ್ಯಕ್ರಮ ನಮ್ಮ ದೇಶ ಮತ್ತು ರಾಜ್ಯ ಮತ್ತು ನಮ್ಮ ಜಿಲ್ಲೆ, ನಮ್ಮ ಉಳ್ಳಾಲ ಮತ್ತು ನಮ್ಮ ಹರೇಕಳ ಈ ಎಲ್ಲ ಊರಿಗೆ, ಇಡೀ ದೇಶಕ್ಕೆ ಒಂದು ಸಂಭ್ರಮ ಮತ್ತು ಅತ್ಯಂತ ಸಂತೋಷದ ಒಂದು ಸಂಗತಿಯನ್ನು ನಾವು ಈಗಾಗಲೇ ಕೇಳಿಕೊಂಡಿದ್ದೇವೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಕಡೆಯ ಒಬ್ಬ ಪ್ರಾಮಾಣಿಕ ಸಾಮಾಜಿಕ ಕಾರ್ಯಕರ್ತರನ್ನು ಗುರುತಿಸುವುದು ಹೇಗೆ ಅಂತ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಹರೇಕಳ ಗ್ರಾಮದ ಈ ಶಾಲೆಯ ಒಂದು ಅತ್ಯಂತ ವ್ಯವಸ್ಥಿತವಾಗಿ ನಿರಂತರವಾಗಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಈ ಶಾಲೆಯನ್ನೇ ತನ್ನ ಜೀವನ ಎನ್ನುವ ರೀತಿಯಲ್ಲಿ ಇಡೀ ಜಗತ್ತಿಗೆ ಅಕ್ಷರ ಸಂತ ಎನ್ನುವ ಒಂದು ನಾಮದಡಿ ಇಡೀ ಜಗತ್ತಿನಲ್ಲಿ ಒಬ್ಬ ಹಿತ್ತಾಳೆ ಅನ್ನು ಮಾರುವವ ಇಡೀ ಜಗತ್ತಿಗೆ ಏನು ಮಾಡ್ಬೋದು ಎನ್ನುವುದನ್ನು ತೋರಿಸಿಕೊಟ್ಟಂಥ ನಮ್ಮೆಲ್ಲರ ಪ್ರೀತಿಯ ಹರೇಕಳ ಹಾಜಬ್ಬರನ್ನು ಇವತ್ತು ನಾವು ಒಟ್ಟಿಗೆ ಅವರನ್ನು ಮಧ್ಯದಲ್ಲಿ ಕೂತ್ಕೊಳ್ಳಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಮಗೆಲ್ಲರಿಗೂ ಅತ್ಯಂತ ಸಂತೋಷ, ಯಾಕೆಂದರೆ ಇಡೀ ದೇಶ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಾಕಷ್ಟು ಶ್ರೀಮಂತರಿಗೆ ಅಥವಾ ಆರ್ಥಿಕವಾಗಿ ಗಟ್ಟಿದ್ದವರಿಗೆ ಅಥವಾ ಇನ್ಫ್ಲುಯೆನ್ಸ್ ಪರ್ಸನ್ ಇದ್ದವರಿಗೆ ಇಂಥವರಿಗೆ ಮಾತ್ರ ಈ ದೇಶದಲ್ಲಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಅನ್ನೋ ಒಂದು ರೀತಿಯಲ್ಲಿ ಕೆಲವೊಂದು ಸಂದೇಹಗಳಿತ್ತು. ಆದರೆ ದೇಶವು, ನಮ್ಮ ದೇಶ ಯಾವ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತನಿಗೆ ಗುರುತಿಸಿ, ಅದು ಕೂಡ ಹರೇಕಳ ಗ್ರಾಮದ ನಮ್ಮ ಹಾಜಬ್ಬರನ್ನು ಗುರುತಿಸಿ ದೇಶ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು ನಮಗೆ ಎಲ್ರಿಗೂ ಅತ್ಯಂತ ಸಂತೋಷ ಆಗಿದೆ. 7ನೇ ತಾರೀಕು ಇಲ್ಲಿಂದ ಹರೇಕಳದಿಂದ ಹೊರಟು 8ನೇ ತಾರೀಕು ದೆಹಲಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಊರಿನ ಒಂದು ಪ್ರೀತಿಯ, ನಮ್ಮ ಹೆಮ್ಮೆಯ ಪುತ್ರ ಹರೇಕಳ ಹಾಜಬ್ಬರನ್ನು ಅವರು ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೋರಿ ನೆರಳು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಅವರಿಗೆ ಗೌರವಿಸುವಂಥದ್ದು ನಮಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಇವತ್ತು ಅವರು ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ದೇವರ ಆಶೀರ್ವಾದ ಇರಲಿ. ಇಂಥ ಒಂದು ದೇಶದ ಅತ್ಯಂತ ದೊಡ್ಡ ಪ್ರಶಸ್ತಿಯನ್ನು ತಗೊಂಡು ಬರುವಂಥ ಸಂದರ್ಭದಲ್ಲಿ ಇಡೀ ಊರೇ ಉಳ್ಳಾಲ ಹರೇಕಳ ನಮ್ಮ ಊರಿಗೆ ಒಂದು ಅತ್ಯಂತ ದೊಡ್ಡ ಕೀರ್ತಿಯ ಪತಾಕೆಯನ್ನು ಹಿಡ್ಕೊಂಡು ಅವರು ಈ ಊರಿಗೆ ಬರುವಂಥ ಸಂದರ್ಭದಲ್ಲಿ ಹೋಗುವಾಗ ಕೂಡ ಅಷ್ಟೇ ಖುಷಿಯಲ್ಲಿ ಅವರು ಇಲ್ಲಿಂದ ಹೋಗಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ನೆರಳು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ನಾವು ಇಲ್ಲಿ ಸೇರಿಕೊಂಡು ಅವರಿಗೆ ಒಂದು ಅಭಿಮಾನದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಮಾನಾದಿಗೆ ಕೈಕೊಂದು ಪಾತೆರ್ನ ಹರೇಕಳ ಹಾಜಬೇರು ಮಾಧ್ಯಮಲೆರ್ದು ಈ ಶಾಲೆ ಇನಿ ಬುಲಿಚಿಲಾತಂಡು ಎನ್ನಂಚಿನ ಪಾಪದಯನ ಗುರುತಿಸಾದು ಈತಮಲ್ಲ ಪ್ರಶಸ್ತಿನ ಕೊರ್ಪನೆ ತೊಟ್ಟಿಗೆ ಪ್ರಧಾನಿ ಮೋದಿಯರು ಎನ್ನಂಚಿನ ಮದೆಟು ಉಪ್ಪುನ ಸಾಧಕಿರೇನು ಬೊಲ್ಪುಗು ಕೊನಪಿನ ಕೆಲಸನ ಮಲ್ತೊಂದುಲ್ಲಿರ್ಪಂಡದು ಖುಷಿನ್ ತೋಚಾಯಿರು. ಇವತ್ತು ನನ್ನ ಜೊತೆಯಲ್ಲಿ ಈ ಪುಣ್ಯಾತ್ಮರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಈಗಿನ ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು, ಅಲ್ಲಿ ಈ ಏರಿಯಾದ ಮೆಂಬರ್, ಜಿಲ್ಲಾ ಪಂಚಾಯತ್ ಸರ್ವ ಎಲ್ಲ ಅತಿಥಿ ಇದ್ದಾರೆ. ನನ್ನ ಗೆಳೆಯವರು ಕೂಡ ಇದ್ದಾರೆ. ನನ್ನ ಪಕ್ಕದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡೋ ಜಿಲ್ಲಾ ಕೋಟ ಶ್ರೀನಿವಾಸ ಪೂಜಾರಿ ಸನ್ಮಾನ್ಯ ಅವರು 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ.
ಈ ಮಣ್ಣಿಗೆ 10 ಲಕ್ಷ ಸಾಕಾಗಲ್ಲ, 50 ಲಕ್ಷ ಮುಟ್ಟ ಬೇಕಾಗ್ತದೆ ಇದಕ್ಕೆ. ಯಾಕಂದರೆ ನಾನು ಈ ಸಂದರ್ಭದಲ್ಲಿ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಬಡತನ ಇದ್ದವನು, ದೇಶದ ಪ್ರಧಾನಮಂತ್ರಿ ಅವರು ನಾನು ಬಡತನ ಇದ್ದವನು. ಇಲ್ಲಿಗೆ ಆ ಒಂದು ಮೂಲೆಯನ್ನು ನಾನು 2025 11 ಗಂಟೆಗೆ ಡಿಲ್ಲಿಂದ ಫೋನ್ ಮಾಡುವಾಗ, ಪ್ರಧಾನಮಂತ್ರಿ ಆಫೀಸಿಂದ ಫೋನ್ ಬರುವಾಗ ನಾನು ರೇಷನ್ ಅಂಗಡಿ ಅರೆಕಲದ ಪ್ರಹ್ಲಾದರಿಯವರ ರೇಷನ್ ಅಂಗಡಿ ಸನ್ಮಾನ್ಯ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಸಾಯಿ ಸಮಿತಿ ಅಧ್ಯಕ್ಷ ರೇಷನ್ ಹಾಕಿ ನಿಂತಿದ್ದೀನಿ ಸರ್. ನೀನು ನಂಬುವ ಬಿಡಿ, ಎಲ್ಲಿಂದ ಡಿಲ್ಲಿ ಬಾ ಆಜಬ್ಬಾಯ್ ಅಂತ ಹೇಳ್ತೇನೆ. ಆಜಬ್ಬ ಮತ್ತೆ ಡಿಲ್ಲಿಯಿಂದ ಕೆಲವು ಮಂತ್ರಿ ಆಫೀಸ್ ಫೋನ್, ನೀನು ಹಿಂದಿ ಬರೋದಿಲ್ಲ ಕನ್ನಡ, ಯಾರ ಹತ್ರ ಪಕ್ಕದವರ ಒಬ್ಬ ರಿಕ್ಷಾ ಚಾಲಕ ನನ್ನ ಅಬ್ಬಾಸ್ ಅವರ ಕೊಟ್ಟು ಬಿಟ್ಟು ಹಿಂದಿಯಲ್ಲಿ ಮಾತಾಡಿ ನಿಜವಾದ ಹೇಳ್ತಾನೆ. ಅವರು ನಿಮಗೆ ಪದ್ಮಶ್ರೀ ವೆಲ್ಕಮೆಂಟ್ ಬಂತಂತೆ ಹೇಳಿಬಿಟ್ಟು ಧನ್ಯವಾದ ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆ ಫೋನ್ ಇಟ್ಟುಬಿಟ್ಟು ಮರುದಿವಸ ನನ್ನ ಕನಸೇ ಕಾಣಲಿಲ್ಲ, GC ಕಚೇರಿಯಿಂದ ನಮಗೆ ಜೀಪಕ್ಕಂತೂ ಆಗ ADC ಮೇಡಮ್ಮ, ನಮ್ಮ ಹಿಂದೂ ಮೇಡಮ್ಮ, ಮರುದಿವಸ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ನನಗೆ ಪ್ರಕಟಣೆ ಮಾಡಿ ಪದ್ಮಶ್ರೀ ಪ್ರಕಟಣೆ ಮಾಡಿಬಿಟ್ಟು ಇವತ್ತು ಅದೇ ಸಂದರ್ಭದಲ್ಲಿ ನನ್ನ ಲೋಕಸಭೆ 3 ಸಲ ಇನ್ನಾದ ಲೋಕಸಭೆ ಸದಸ್ಯರು ನಳಿನ್ ಕುಮಾರ್ ಲೋಕಸಭೆ ಸದಸ್ಯರು ಫೋನ್ ಮುಖಾಂತರ ನನಗೆ ಧನ್ಯವಾದ ಆಜಬ್ಬ ಕಂಗ್ರ್ಯಾಚುಲೇಷನ್ ಹೇಳುವ ಒಂದು ದೂರದ ಮಾತು ಕೊಟ್ಟಿದ್ರಲ್ಲ. ಈ ಮಾತುಗಳು ನನ್ನ ಜೀವಮಾನದಲ್ಲಿ ನಾನು ಹೊಟ್ಟೆಗಿಲ್ಲದ ಮನುಷ್ಯ, ಸೆಟ್ನವರ ಭೂಮಿ ಮೇಲೆ ತಾಯಿ ಒತ್ತೊಬ್ಬ ಹುಡುಕು ಈ ಮನುಷ್ಯ ಒಂದು ಮಾತಾಡೋದು ನನಗೆ ದುಃಖ ಬಂತು. ಒಬ್ಬ 3 ಸಲ ಇನ್ನಾದ ಲೋಕಸಭಾ ಸದಸ್ಯರು ಆಜಬ್ಬ ಕಂಗ್ರ್ಯಾಚುಲೇಷನ್ ಹೇಳುವ ಒಂದು ಮೂಡಿ ಬಂತಲ್ಲ ಅವರ ಬಾಯಲ್ಲಿ. ನಾನು ಏನು ಇದರಲ್ಲಿ ಜಾಸ್ತಿ ಮಾಡಿದ್ದೇನೆ ಸರ್, ನಿಮಗೆಲ್ಲ ಈ ಸಂದರ್ಭದಲ್ಲಿ ಶರಣಾಗಿದ್ದೇನೆ. ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ ಸರ್. ನನ್ನ ಶಾಸಕರ ಕೂಡ ಒಂದು ET ಖಾದರ್ ಅವರು ಇದನ್ನು 20 ವರ್ಷ ಒಂದು ನನಗೆ STMC ಅಧ್ಯಕ್ಷರಾಗಿ ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಸನ್ಮಾನ್ಯ ಉಪಾಧ್ಯಕ್ಷರೇ ಇದಕ್ಕೆ 50 ಲಕ್ಷ ಬೇಕಾಗ್ತದೆ. ಇದರಲ್ಲಿ ಯಾವ ಮಣ್ಣು ಹಾಕಿದ್ದಾನೆ ಇದರೆಲ್ಲ ಆಗ್ತದೆ. ನಾನೊಬ್ಬ ಬಡತನ ಹುಟ್ಟಿದವನು, ದೇಶದಲ್ಲಿ ನಿಮ್ಮ ಸೇವೆ ನನಗೆ ಅಪಾರ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗೆಂದಿನ ಸಾಯಿ ಪರಿವಾರ್ ಟ್ರಸ್ಟ್ದ ಪ್ರವೀಣೇಶ್ ಕುಂಪಾಲ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗೆಂದಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ರಾಜಿಕ್ ಉಳ್ಳಾಲ್, ಟ್ರಸ್ಟಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಜಗದೀಶ್ ಭಂಡಾರಿ, ಅತುಲ್ ಬಗಂಬಿಲ, ಸಪ್ನಾ ಶೆಟ್ಟಿ, ಪೂರ್ಣಿಮಾ ಶೆಟ್ಟಿ, ದಯಾನಂದ್ ಕೋಟು, ಖಾಲಿದ್ ನ್ಯೂ ಪಡ್ಪು, ಚಂದ್ರಶೇಖರ್ ವಿಜೆ, ರವೀಂದ್ರ ಕುಂಪಲ, ಅನಿಲ್ ಬಗಂಬಿಲ, ದೇವಾನಂದ ಶೆಟ್ಟಿ, ಚೇತನ್ ಶೆಟ್ಟಿ ಆಶ್ರಯ ಕಾಲೋನಿ ಈ ಪುರ್ತೋಟುಗೆ ಎತ್ತೇರು.